ದಿಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿ ಯಶವಂತ ವರ್ಮಾರ ಮನೆಯಲ್ಲಿ ಬೆಂಕಿ ಅನಾಹುತದ ಬಳಿಕ ಕಂತೆ ನೋಟು ಸಿಕ್ಕಿದ ಬಳಿಕ ಸಿಜೆಐ ಅವರು ಕೂಡಲೇ ಕೊಲಿಜಿಯಂ ಸಭೆ ಕರೆದು ಅವರನ್ನು ವರ್ಗ ಮಾಡಿದ್ದಾರೆ. ಯಶವಂತ ವರ್ಮಾ ಅವರ ಮನೆಗೆ ಬೆಂಕಿ ಬಿದ್ದಿದೆ. ಆಗ ಅವರು ಮನೆಯಲ್ಲಿ ಇರಲಿಲ್ಲ. ಅಗ್ನಿಶಾಮಕ ದಳ ಮತ್ತು ಪೊಲೀಸರು ಬೆಂಕಿ ಆರಿಸುವ ಕೆಲಸ ನಡೆಸಿದ್ದಾಗ ಒಂದು ಕೋಣೆಯಲ್ಲಿ ಲೆಕ್ಕ ಸಿಗದ ನೋಟಿನ ರಾಶಿ ಇತ್ತು. ಕೂಡಲೇ ಈ ಬಗೆಗೆ ಉನ್ನತ ಅಧಿಕಾರಿಗಳಿಗೆ ಮಾಹಿತಿ ನೀಡಿ ಪೊಲೀಸರು ಹಣವನ್ನು ವಶಕ್ಕೆ ಪಡೆದರು. ವಿಷಯವು ತಡವಿಲ್ಲದೆ ಸುಪ್ರೀಂ ಕೋರ್ಟ್ ಸಿಜೆಐ ಸಂಜೀವ್ ಖನ್ನಾರ ಗಮನಕ್ಕೆ ಬಂತು. ಕೂಡಲೇ ಅವರು ಸುಪ್ರೀಂ ಕೊಲಿಜಿಯಂ ಸಭೆ ಕರೆದರು. ಇದು ನ್ಯಾಯಾಂಗಕ್ಕೆ ಅವಮಾನ ಎಂದು ತೀರ್ಮಾನಿಸಲಾಯಿತು. ವರ್ಮಾರನ್ನು ಅವರು ಹಿಂದೆ ಇದ್ದ ಅಲಹಾಬಾದ್ ಕೋರ್ಟಿಗೆ ವರ್ಗ ಮಾಡಲಾಯಿತು. ಅವರ ರಾಜೀನಾಮೆ ಕೇಳಲು ಕೂಡ ಕೊಲಿಜಿಯಂ ತೀರ್ಮಾನಿಸಿದೆ. ಇಲಾಖಾ ವಿಚಾರಣೆಯನ್ನು ಆರಂಭಿಸಲು ತೀರ್ಮಾನಿಸಲಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ದೆಹಲಿ. ಬಲೆ ಯಾವ ಲೇಟ್ ಅಲ್ಲಿ పోయి ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತಂ పోయి ಬಾಬಾ ಇಲ್ಲ ಮಸ್ತ್ ಖುಷಿ ಆಪುಂಡು ಬಾಬಾ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡಿ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ